ಕೆಲವರೆಲ್ಲ ತುಂಬ ಚಂದ ಹಾಕ್ತಾರೆ, ನನಗೆ ಅಷ್ಟು ಸರ್ವಿಸ್ ಆಗಲಿಲ್ಲ. ಮಾಡಲಿಕ್ಕೆ ಒಂದು ತುಂಬ ಕ್ರಮ ಉಂಟಾಯ್ತಾ, ಅದು ಅರಶಿನ ಬೇಕು ಅದಕ್ಕೆ. ಅದೆಂತ ಗೋಪಿದು ಎಂಥ ಪಾಪನಾಶನಂ ಅಂತ ಹೇಳಿ ನನಗೆ ಅದು ಗೊತ್ತಿಲ್ಲ. ನಾನು ಜಸ್ಟ್ ಕಲಿತಾ ಇದ್ದೇನೆ, ಒಂದೊಂದು ಸ್ಟೆಪ್ ಇಡ್ತಾ ಇದ್ದೇನೆ. ಇದಿಷ್ಟು ನನ್ನ ಒಂದು ಹೊಸ ಆವಿಷ್ಕಾರ. ಏನು? ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ ಪ್ರೀತಿಯ ನಮಸ್ತೆ. ವೆಲ್ಕಮ್ ಟು ಅಶ್ವಿನಿ ಬ್ಲಾಗ್ಸ್. ಇವತ್ತು ನಾನು ನಿಮಗೊಂದು ಹೊಸ ಆವಿಷ್ಕಾರ ತೋರಿಸ್ತೇನೆ. ಈಗ ನನ್ನ ಆವಿಷ್ಕಾರ ಇದು. ನನ್ನ ಮುಖದಲ್ಲಿ ನೋಡಿ ಬೊಟ್ಟ ಇಲ್ಲಲ್ಲ, ನಾನೀಗ ಬೊಟ್ಟ ಹಾಕುವ ಮೊದಲು ಏನೆಲ್ಲ ಮಾಡ್ತೇನೆ ಅಂತ ಹೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇದು ನಾವು ಎಲ್ಲ ಭಾರತೀಯರು ಸನಾತನ ಧರ್ಮಿಗಳು ಮಾಡಬೇಕಾದದಂತೆ. ಯಾಕೆ ಅಂತ ಹೇಳಿದರೆ ಮತ್ತೆ ಹೇಳ್ತೇನೆ. ಸೊ ನನಗೆ ಈ ವಿಷಯ ಇತ್ತೀಚೆಗೆ ಅಷ್ಟೇ ಗೊತ್ತಾದದು. ಹಾಗೆ ಇದೆಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ಸಹ, ನನ್ನ ವಿಡಿಯೋ ನೋಡೋರಿಗೆ ಸಹ ಗೊತ್ತಾಗಲಿ ಅಂತ ಹೇಳಿ ನನ್ನ ಆಶಯ. ಯಾಕಂತ ಹೇಳಿದ್ರೆ ನನಗೆ ತುಂಬ ಖುಷಿ ಕೊಡುವಂಥದ್ದು ಒಂದಾಯ್ತಾ. ಅದರಲ್ಲಿ ಎಂಥ ಖುಷಿ ಅಂತ ನನಗೆ ಸಹ ಗೊತ್ತಿಲ್ಲ, ಬಟ್ ತುಂಬ ಖುಷಿ ಆಗ್ತದೆ. ಅದಕ್ಕೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೇನೆ. ಇದು ನೋಡಿ, ಇದಕ್ಕೆ ಏನು ಹೇಳ್ತಾರೆ ಗೊತ್ತುಂಟಾ? ಗೋಪಿ ಚಂದನ ಅಂತ ಹೇಳ್ತಾರೆ, ಗೋಪಿ ಅಂತ. ಈ ಗೋಪಿ ಹೇಗೆ ಒಂದು ಆದದ್ದು ಅಂತ ಹೇಳಿದರೆ, ಇದು ಕೃಷ್ಣ ಮೆಟ್ಟಿದ ಮಣ್ಣಂತೆ ಇದು. ಹಾಗಾಗಿ ಇದಕ್ಕೆ ತುಂಬ ಮಹತ್ವ. ಅದಕ್ಕಾಗಿ ಇದನ್ನೆಲ್ಲ ನಾವು ನಮ್ಮ ದೇಹದಲ್ಲಿ ಧಾರಣೆ ಮಾಡ್ಕೊಳ್ಬೇಕಂತೆ. ಸ್ತ್ರೀಯರಿಂದ ಹಿಡಿದು ಪುರುಷರಾದಿಯಾಗಿ ಎಲ್ಲರೂ ಕೂಡ. ಪುರುಷರು ಬೇರೆ ಬೇರೆ ದೇವರ ಮುದ್ರೆಗಳನ್ನೆಲ್ಲ ಹಾಕೊಳ್ತಾರೆ, ಇಲ್ಲಿ ಇಲ್ಲಿ ಮತ್ತೆ ಇಲ್ಲಿ ಎಲ್ಲ ಹಾಕ್ತಾರೆ, ಶಂಖ ಚಕ್ರ ಆ ಥರ ಎಲ್ಲ ತುಂಬ ಉಂಟು. ನನಗೆ ಅಷ್ಟು ಗೊತ್ತಿಲ್ಲ ಅದರ ಬಗ್ಗೆ. ಆದರೆ ನನಗೆ ಇಲ್ಲಿ ಪ್ರಥಮ ಬಾರಿಗೆ ಗೊತ್ತಾದದ್ದು, ನಾವು ಸ್ತ್ರೀಯರು ಕೂಡ ಹಾಕೊಳ್ಬೋದು ಇದನ್ನು ಹೇಳಿ. ಹೇಗೆ ಅಂತ ಹೇಳಿದರೆ, ಇದೀಗ ಗಟ್ಟಿ ಉಂಡೆ ಹಾಗೆ ಉಂಟಲ್ಲ ನೋಡಿ, ಗೋಪಿ ಹೇಗೆ ಉಂಟು ನೋಡಿದ್ರೆ ಆಕಾರ. ಇದೇ ರೀತಿಯಾಗಿ ನಮಗೆ ಸಿಗ್ತದೆ ಅಂಗಡಿಯಲ್ಲಿ ಎಲ್ಲ. ಶುದ್ಧ ಗೋಪಿ ನಾವು ತಗೊಳ್ಬೇಕು. ಕೆಲವು ಡೂಪ್ಲಿಕೇಟ್ಸ್ ಇದರಲ್ಲಿ ಇರ್ಬೋದು, ಗೊತ್ತಿಲ್ಲ ನನಗೆ. ಈಗ ಇದನ್ನು ನೋಡಿ ಹೇಗೆ ಮಾಡುದು ಅಂತ ತೋರಿಸ್ಕೊಡ್ತೇನೆ ನಿಮಗೆ. ಫಸ್ಟಿಗೆ ಕೈಗೆ ಒಂದೆರಡು ಡ್ರಾಪ್ ನೀರು ಹಾಕ್ಕೊಳ್ಬೇಕು. ಆಮೇಲೆ ಹೀಗೆ ಚಂದ ಮಾಡಿ ಇದನ್ನು ಹೀಗೆ ರೌಂಡ್ ಮಾಡಬೇಕಾಯ್ತಾ. ಹೀಗೆ ರೌಂಡ್ 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 ಮಾಡಬೇಕು. ಮಾಡಿ ಆಗುವಾಗ ಒಂದು ಚಂದದ ಪೇಸ್ಟ್ ಆಗ್ತದೆ ನೋಡಿ, ಕಾಣ್ತಾ ಉಂಟಾ? ಈ ಥರ ಪೇಸ್ಟ್ ಆಗ್ತದೆ. ನಮಗೆ ಎಷ್ಟು ಥಿಕ್ನೆಸ್ ಬೇಕು ಅಷ್ಟು ಮಾಡ್ಬೋದು, ಡಿಪೆಂಡ್ಸ್. ಅಂದರೆ ನಮಗೆ ಡಾರ್ಕ್ ಬೇಕು ಅಂತ ಇದ್ದರೆ ಜಾಸ್ತಿ ಮಾಡ್ಬೋದು. ಹೀಗೆ ಕಾಣ್ತಾ ಉಂಟಲ್ಲ, ಹೀಗೆ ಮಾಡಿ ಆಯ್ತಲ್ಲ, ತೆಗೆದು ಈಗ ಉಂಟಲ್ಲ ಕೈಯಲ್ಲಿ ನೋಡಿ. ನನಗೆ ಸರಿ ಗೊತ್ತಿಲ್ಲ ಯಾವ ಬೆರಳು ಯೂಸ್ ಮಾಡ್ತಾರೆ ಅಂತ. ಅಂತೂ ನಾನು ಹೀಗೆ ತೆಗಿತೇನೆ. ಈಗ ಹೀಗೆ ತೆಗ್ದಾಯ್ತಲ್ಲ, ಕೈಯಲ್ಲಿ ಉಂಟು. ಇದನ್ನೀಗ ನೋಡಿ ಹೀಗೆ ಹಿಡಿದು ನಮ್ಮ ಹಣೆಯ ಮಧ್ಯದಲ್ಲಿ ಹೀಗೆ ಹಿಡಿದು ರೈ ಅಂತ ಹೀಗೆ ಹಾಕಬೇಕು. ಕಾಣ್ತಾ ಉಂಟಲ್ಲ. ಇನ್ನು ಇದರ ಮೇಲೆ ನಾವು ಕುಂಕುಮ ಹಾಕೋದು ಕ್ರಮ ಅಂತೆ. ಆದರೆ ನಮ್ಮ ಊರಲ್ಲಿ ಸೆಕೆ ಎಲ್ಲ ಜಾಸ್ತಿ ಅಲ್ಲ, ಕುಂಕುಮ ನೀರಾಗಿ ಹೋಗ್ತದೆ. ಈಗ ಅಂದರೆ ನಾವು ಹೊರಗಡೆ ಎಲ್ಲ ಕೆಲಸ ಮಾಡುವಾಗ ಅದರ ಬಗ್ಗೆ ಜಾಸ್ತಿ ನಮಗೆ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಆಗೋದಿಲ್ಲಲ್ಲ. ಹಾಗಾಗಿ ಇದರ ಮೇಲೆ ಈಗ ನಾನು ಏನು ಮಾಡ್ತೇನೆ ಅಂತ ಹೇಳಿದರೆ ನೋಡಿ, ಇದು ಕೆಲವರೆಲ್ಲ ತುಂಬ ಚಂದ ಹಾಕ್ತಾರೆ, ನನಗೆ ಅಷ್ಟು ಸರ್ವಿಸ್ ಆಗಲಿಲ್ಲ. ಸ್ವಲ್ಪ ಸೈಡನ್ನು ಹೀಗೆ ಮಾಡಿ ಸರಿ ಮಾಡುವ, ಸ್ಟ್ರೈಟ್ ಮಾಡುವ ಆಯಿತಾ. ಹೇಗೆ ಕಾಣ್ತಾ ಉಂಟು? ಮತ್ತು ಹ್ಯಾರಿಗೆಲ್ಲ ತಾಗಿದರೆ ಹ್ಯಾರ್ ಎಲ್ಲ ಬಿಳಿ ಬಿಳಿ ಕಾಣ್ತದೆ. ಸ್ವಲ್ಪ ನಾವು ಇಲ್ಲಿ ಎಲ್ಲ ಜಾಗ್ರತೆ ಮಾಡಬೇಕು ಹ್ಯಾರಿಗೆ ತಾಗದಾಗಿ. ನಾವು ಇದರ ಮೇಲೆ ತಿಲಕ ಇಡಬೇಕಂತೆ. ತಿಲಕ ನಾವು ಎಷ್ಟು ಉದ್ದದ ತಿಲಕ ಸಹ ನಾವು ಇಟ್ಕೊಳ್ಬೋದು. ಈಗ ನನಗೆ ಒಂದು ಇದು ಸೈಜ್ ಸರಿ ಅಂತ ಕಾಣ್ತಾ ಉಂಟು ನನ್ನ ಮುಖಕ್ಕೆ. ಸೊ ಇದನ್ನು ಹೀಗೆ ಇಡ್ತೇನೆ ನೋಡಿ, ಇದರ ನಡುವೆ ಹೀಗೆ ಇಡಬೇಕು. ಇನ್ನು ಎಂಥ ಕೆಲಸ ಹೇಳಿದರೆ, ಇಲ್ಲಿಗೆ ನಾವು ಉಂಟಲ್ಲ ಈ ಪ್ಲೇಸಿಗೆ ಅಕ್ಷತೆ ಇಟ್ಕೊಳ್ಬೇಕಂತ. ಅಕ್ಷತೆ ಮತ್ತೆ ಇಲ್ಲಿ ಪುನಃ ಒಂದು ಬೊಟ್ಟ ಹಾಕ್ಕೊಳ್ಬೇಕು. ಸೊ ನಾನೀಗ ನಿಮಗೆ ಅಕ್ಷತೆ ಹಾಕಿ ತೋರಿಸ್ತೇನೆ. ಅಕ್ಷತೆ ಮಾಡಲಿಕ್ಕೆ ಒಂದು ತುಂಬ ಕ್ರಮ ಉಂಟಾಯ್ತಾ. ಅದು ಅರಶಿನ ಬೇಕು ಅದಕ್ಕೆ. ಆಮೇಲೆ ಒಣಗಿದ ಬಾಳೆ ಎಲೆ ಬೇಕಂತೆ. ಒಣಗಿದ ಬಾಳೆ ಎಲೆ ನಾನು ಅರ್ಧಂಬರ್ಧ ನಿಮಗೆ ಹೇಳೋದಿಲ್ಲ, ಅದು ಕರೆಕ್ಟಾಗಿ ತಿಳ್ಕೊಂಡು ನಿಮಗೆ ನಾನು ಮಾಡಿ ತೋರಿಸ್ತೇನೆ. ಓಕೆ, ಈಗ ನನ್ನ ಹತ್ರ ಇಲ್ಲಿ ರೆಡಿಮೇಡ್ ಅಕ್ಷತೆ ಉಂಟು, ಅದನ್ನು ನಿಮಗೆ ತೋರಿಸ್ತೇನೆ. ಇಲ್ಲಿಗೆ ಇಟ್ಟುಕೊಂಡು ವೆಯ್ಟ್. ಇದು ಅಕ್ಷತೆ ನಮಗೆ ಆರತಿಯಲ್ಲಿ ಇರ್ತದೆ, ನನ್ನ ಗಂಡ ಆರತಿಯಲ್ಲಿ ಹಾಕಿರ್ತಾರೆ ನೋಡಿ. ಹೀಗೆ ಇವತ್ತು ಕೈ ತೋರಿಸ್ಬಾರ್ದ ಅಂತ ನೋಡಿ. ಇದು ಚಿಕ್ಕದಾಯ್ತು, ಸ್ವಲ್ಪ ದೊಡ್ಡದಾಗಬೇಕು. ಅದೊಂದು ಕಮ್ಮಿ ಇತ್ತು ಅದರಲ್ಲಿ. ಸಾಕು,
ಹಾಕ್ತೀನಿ, ಮುಟ್ಲಿಕ್ಕೆ ಹೋದ್ರೆಲ್ಲ ಆಚೀಚೆ ಆಗ್ತದೆ. ಇವತ್ತು ಸ್ವಲ್ಪ ಚಂದ ಕಾಣ್ತಾ ಉಂಟಲ್ಲ. ಮತ್ತೆ ಇನ್ನು ಇದರಲ್ಲಿ ತುಂಬ ಶಾಸ್ತ್ರ ಇರ್ಬೋದು, ನಮ್ಗೆ ಗೊತ್ತಿಲ್ಲ. ಅದು ಗೋಪಿಯನ್ನು ಹೀಗೆ ನಾವು ಕೈಯಲ್ಲಿ ಇದು ಮಾಡ್ತೇವಲ್ಲ, ಆಗ ಒಂದು ಮಂತ್ರ ಉಂಟಾಯ್ತಾ, ಅದೆಂತ ಗೋಪಿದು ಎಂತ ಪಾಪನಾಶನಂ ಅಂತ ಹೇಳಿ, ನನಗೆ ಅದು ಗೊತ್ತಿಲ್ಲ. ನಾನು ಜಸ್ಟ್ ಕಲಿತಾ ಇದ್ದೇನೆ, ಒಂದೊಂದು ಸ್ಟೆಪ್ ಇಡ್ತಾ ಇದ್ದೇನೆ. ಸೊ ಇದನ್ನು ತಿಳ್ಕೊಳ್ಳುವಾಗ ತುಂಬ ಖುಷಿ ಆಗ್ತಾ ಉಂಟು ನನಗೆ. ಅಂದರೆ ಇಷ್ಟು ಸಹ ಇದು ಒಂದು ಪ್ರಾಮುಖ್ಯತೆ ಉಂಟಲ್ಲ ಅಂತ ಹೇಳಿ ನನಗೆ ಒಂಥರ ಇದು ನಾಮ ಎಲ್ಲ ನೋಡಾಗ ಒಂದು ಪ್ರೌಡ್ ಫೀಲ್ ಬರೋದು. ಕೃಷ್ಣ ತುಳಿದ ಮಣ್ಣು ನನ್ನ ಹಣೆಯಲ್ಲಿ ಉಂಟಲ್ಲ ಅಂತ ಹೇಳಿ. ಸೊ ನೀವೆಲ್ಲ ಟ್ರೈ ಮಾಡಿ, ಯಾರು ಸಹ ಹಾಕ್ಬೋದು ಅಂತ ಹೇಳಿದ್ದಾರೆ. ಇಷ್ಟು ಕಾಣುವ ಹಾಗೆ ಹಾಕ್ಬೇಕಂತ ಸಹ ಏನಿಲ್ವಾ ಅಂತ ಗೊತ್ತಿಲ್ಲ, ಅವರವರಿಗೆ ಬಿಟ್ಟದು. ಹಾಗೆ ನಮ್ಮಲ್ಲಿ ಈ ಒಂದು ಸಂಪ್ರದಾಯ ಬಿಟ್ಟು ಹೋಗಿದೆ. ನಾವು ಅಂದ್ಕೊಂಡಿದ್ದೇವೆ ಎಲ್ಲರೂ ಸಹ ಹಾಕ್ಲಿಕ್ಕಿಲ್ಲ ಅಂತ ಹೇಳಿ. ಹಾಗೆ ನಾವು ಮುಖಕ್ಕೆ ಎಂತ ಸಹ ಹಾಕೋದಿಲ್ಲ ಈಗ, ಸ್ಟಿಕ್ಕರ್ ಸಹ ಹಾಕೋದಿಲ್ಲ ಹೆಚ್ಚಾಗಿ. ಸೊ ಇಷ್ಟ ಇದ್ದವರು ಹಾಕ್ಬೋದು. ಹಾಗೆ ಮತ್ತೆ ಕೆಲವು ವಿಷಯ ಎಲ್ಲ ಉಂಟು, ಇಲ್ಲಿ ಬಿಡಿ, ಅಷ್ಟೆಲ್ಲ ನಿಮಗೆ ಬೇಡ ಈಗ, ಅಂದರೆ ನಿಮ್ಗೆ ಇಷ್ಟ ಆಗಲಿಕ್ಕಿಲ್ಲ. ಸೊ ಈಗ ಇದಿಷ್ಟು ನನ್ನ ಒಂದು ಹೊಸ ಆವಿಷ್ಕಾರ. ಹಾಗೆ ನಿಮ್ಮೊಟ್ಟಿಗೆ ಇದನ್ನು ಶೇರ್ ಮಾಡಲಿಕ್ಕೆ ನನಗೆ ತುಂಬ ಇಷ್ಟ ಆಯಿತು. ಈ ವಿಚಾರ ನಿಮಗೆ ಸಹ ಇಷ್ಟ ಆಗಿದ್ದರೆ ನನಗೆ ಕಾಮೆಂಟಲ್ಲಿ ಹೇಳಿ ಆಯಿತಾ. ಸೊ ನೋಡಿ, ನಾನೀಗ ಹೊರಡ್ತಾ ಇದ್ದೇನೆ, ಚಂದ ತಲೆಗೆಲ್ಲ ಸ್ನಾನ ಆಗಿದೆ. ಹಾಗೆ ಈ ಥರ ಫ್ರೀಯಾಗಿ ಮಾತಾಡೋದೆ ತುಂಬ ದಿವಸ ಆಯಿತು. ಅಂದರೆ ನನಗೆ ಸ್ವಲ್ಪ ಎಂತ ಹೇಳೋದು ಹೇಳಿದರೆ, ಈಗ ನಾವು ಹೊರಗಡೆ ತುಂಬ ಶಿಸ್ತಿನ ಸಿಪಾಯಿಗಳ ಹಾಗಿರ್ತೇವೆ. ಹಾಗಂತ ಹೇಳಿ ನಾವು ಬೈ ನೇಚರ್ ನಾವು ತುಂಬ ಫ್ರೀ, ನನಗೆ ಒಂಥರ ಹೇಗೆ ಬೇಕು ಹಾಗೆ ಇರಬೇಕಾಯ್ತಾ. ಅದಕ್ಕೆ ನಾನೊಂದು ಯೋಚನೆ ಎಂತ ಮಾಡಿದೆ ಹೇಳಿದರೆ, ನಮ್ಮ ಇನ್ನರೊಂದು ಮಗು ಯಾವ ಸಹ ಇರ್ತದಲ್ಲ, ಅದಕ್ಕೆ ಹೇಗೆ ಸಂತೋಷ ಆಗ್ತದೆ ಹಾಗೆ ಇರಬೇಕು. ಈಗ ನಾನು ಒಬ್ಬಳೇ ಇರುವಾಗ ನಾನು ಹೀಗಿರ್ತೇನೆ, ನಿಮಗೆ ಆ ವಿಡಿಯೋಸ್ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ, ಇಷ್ಟ ಆದರೆ ನೋಡಿ. ಅದೇ ನಾನು ಹೊರಗೆ ಯಾವತ್ತೂ ಸಹ ಇಷ್ಟು ಹೀಗೆ ಇರುವುದಿಲ್ಲ. ನಾನು ತುಂಬ ಸೀರಿಯಸ್ ಆಗಿರ್ತೇನೆ, ಡಿಸಿಪ್ಲಿನ್ಡ್ ಆಗಿರ್ತೇನೆ. ಬಟ್ ನನ್ನ ಮನೆಗೆ ನನ್ನದೊಂದು ಕಂಫರ್ಟ್ ಝೋನು, ಅಲ್ಲಿ ನನಗೆ ಬೇಕಾದ ಹಾಗೆ ನನಗೆ ಇರಲಿಕ್ಕೆ ತುಂಬ ಇಷ್ಟ. ನನ್ನ ಗಂಡನಿಗೆ ಅದು ಇಷ್ಟ ಆಗೋದಿಲ್ಲ. ಬಟ್ ನೋಡುವ, ಇವತ್ತಿನ ಈ ಒಂದು ಸಣ್ಣ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಮತ್ತು ಫಸ್ಟ್ ಟೈಮ್ ನೋಡೋರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನನ್ನೊಬ್ಬರು ಸಬ್ಸ್ಕ್ರೈಬರ್ ಮೊನ್ನೆ ಸಿಕ್ಕಿದ್ರು ಉಡುಪಿಯಲ್ಲಿ, ಬ್ರಹ್ಮರಥೋತ್ಸವ ಆಗ್ತಾ ಇರುವಾಗ ಸಿಕ್ಕಿದವರು. ನಾವು ನೋಡಲಿಕ್ಕೆಲ್ಲ ಹೋಗ್ತಾ ಇದ್ದಾವೆ, ಆಗ ಸಿಕ್ಕಿ ಸಡನ್ ಮಾತಾಡಿದ್ರು. ನನಗೆ ಎಷ್ಟು ಖುಷಿ ಆಯಿತು ಅಂತ ಹೇಳಿದರೆ, ಅವ್ರು ಮಾತಾಡಿದ ಮೇಲೆ ನನಗೆ ನಾನು ವೀಡಿಯೋ ಮಾಡೋದು ಸ್ಟಾಪ್ ಮಾಡಿ, ನನಗೆ ಖುಷಿ ಆಗ್ತಾ ಉಂಟಲ್ಲ, ನಾನು ಪುನಃ ವೀಡಿಯೋ ಮಾಡಬೇಕಲ್ಲ ಅಂತ ಆಯಿತು. ಹಾಗೆ ಅಂದರೆ ಎಲ್ಲರೂ ಸಹ ನಾನು ಈ ಥರ ಮಾತಾಡೋದನ್ನೇ ಇಷ್ಟಪಟ್ಟು ನನ್ನ ವೀಡಿಯೋಸ್ ನೋಡೋದು. ಮತ್ತು ನಮ್ಮ ನಾಯಿ, ನಮ್ಮ ಬೆಕ್ಕು, ಹಸು ಮತ್ತು ನೇಚರ್ ಎಲ್ಲ ನಾನು ಜಾಸ್ತಿ ಫೋಕಸ್ ಮಾಡ್ತೇನಲ್ಲ ಹಾಗೆ. ಬಟ್ ನನಗೆ ಅಷ್ಟೊಂದು ಮಕ್ಕಳಾಟಿಗೆ ಹಾಗೆ ಇರಲಿಕ್ಕೆ ಸ್ವಲ್ಪ ಏನೋ ಒಂಥರ ಕಸಿವಿಸಿ ಆಗ್ತಾ ಇರ್ತದೆ. ಹಾಗೆ ಅದು ಎಲ್ಲಿಗೆಲ್ಲಿಗೆ ಹೋಗ್ತದೆ ನನ್ನ ಒಂದು ಮಾತಿನ ದಾಟಿ. ಹಾಗೆ ಅವರು ಮಾತಾಡಿದ ಮೇಲೆ ನಂಗೆ ಗೊತ್ತಾಯ್ತು ಅವರಿಗೆ ಸಹ ನಾಯಿದು ವಿಡಿಯೋಸ್ ಎಲ್ಲ ನೋಡಿಯೇ ಖುಷಿ ಆಗೋದು ಅಂತ. ಹಾಗೆ ನೋಡೋ, ನನಗೆ ಸಹ ನನ್ನ ನಾಯಿಯೊಟ್ಟಿಗೆ ವಿಡಿಯೋ ಮಾಡಲಿಕ್ಕೆಲ್ಲ ನನಗೆ ಸಹ ತುಂಬ ಇಷ್ಟ. ಮತ್ತು ನಮಗೀಗ ಹಸುಗಳು ನಮ್ಮ ಮಠದಲ್ಲಿ ಉಂಟಲ್ಲ, ಅದರೊಟ್ಟಿಗೆ ನನಗೆ ಒಳ್ಳೆ ಬಾಂಡಿಂಗ್ ಎಲ್ಲ ಉಂಟು. ಸೊ ತೋರಿಸ್ಬೋದಲ್ಲೆಲ್ಲ ನಿಮಗೆ, ಆಯಿತಾ. ಇವತ್ತಿಗೆ ಸಾಕಲ್ಲ ಎಷ್ಟು. ಥ್ಯಾಂಕ್ ಯು. ಜೈ ಶ್ರೀಕೃಷ್ಣ, ಜೈ ಮುಖ್ಯ ಪ್ರಾಣ. ಇದು ಉಂಟಲ್ಲ ಬ್ರಹ್ಮರಥೋತ್ಸವ ಎಲ್ಲ ಆಗ್ತಾ ಉಂಟಲ್ಲ, ಇದು ನಮ್ಮ ಕುತ್ತಿಗೆ ಪರ್ಯಾಯದ ಲಾಸ್ಟ್ ಡೇ ಕೂಡ. ನಾವು ಇದು ಸಹ ತುಂಬ ರಾತ್ರಿವರೆಗೆಲ್ಲ ನಿಂತು ನೋಡಿದ್ದೇವೆ ಆಯಿತಾ. ತುಂಬ ಗೌಜಿ ಅಂದರೆ ಗೌಜಿ. ಉಡುಪಿಯ ಸ್ಪೆಷಾಲಿಟಿ ಅಂತ ಹೇಳಿದರೆ ಇಲ್ಲಿ 365 ಡೇಸ್ ಕೂಡ ಗೌಜಿಯೇ ಗೌಜಿ. ನಮಗಂತೂ ಬೋರ್ ಅಂತವೇ ಇಲ್ಲ. ಅಷ್ಟು ಕೂಡ ಜನರು ಎಲ್ಲ ಫುಲ್ ಜಾಯ್ಫುಲ್ ಮೂಡಲ್ಲಿ ಇರ್ತಾರೆ. ಮನೆಯಲ್ಲಿ ಎಂಥ ಪ್ರಾಬ್ಲಮ್ ಇರಲಿ, ಎಷ್ಟು ಬ್ಯುಸಿ ಇರಲಿ, ಹೇಗೆ ಬೇಕಿದ್ರೆ ಸಹ ಇರಲಿ, ಆದರೆ ಎಲ್ಲರ ಒಂದು ಖುಷಿ ನೋಡುವಾಗ ಇಷ್ಟು ಖುಷಿ ಆಗ್ತದೆ. ಇದು ನೋಡಿ, ನೆಕ್ಸ್ಟ್ ಪರ್ಯಾಯಕ್ಕೆ ಪೀಠಾರೋಹಣ ಮಾಡ್ತಾರಲ್ವ ಶಿರೂರು ಶ್ರೀಪಾದರು, ಅವರ ಇದಕ್ಕೆಲ್ಲ ಡೆಕೋರೇಷನ್ ಎಲ್ಲ
ಆಗಿದೆ ಕೃಷ್ಣ ಮಠ ಎಲ್ಲ ಅದ್ಭುತವಾಗಿ. ರಥ ಎಲ್ಲ ನೋಡಿ ಬಂದು ನಿಂತಾಗಿದೆ. ನಾವೀಗ ಒಳಗಡೆ ಹೋಗ್ತೇವೆ. ಇದು ನೋಡಿ ಮಟ್ಟಿಗುಳ್ಳದಲ್ಲಿ ಚಂದ ಮಾಡಿ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ. ಎಂಥ ಮಟ್ಟುಗುಳ್ಳ ಅಂತ ಹೇಳಿದರೆ ಟನ್ಗಟ್ಟಲೆ ಬಂದಿದೆ ಅಂತ ಇಲ್ಲಿಗೆ. ಅದು ಪರ್ಯಾಯಕ್ಕೆ ಬೇಕೇ ಬೇಕಂತ ಆಯಿತಾ. ಹಾಗಾಗಿ ಎಲ್ಲ ತರಕಾರಿಯಿಂದ ಫ್ರೂಟ್ಸ್ನಿಂದ ಎಲ್ಲ ಡೆಕೋರೇಟ್ ಎಲ್ಲ ಮಾಡಿದ್ದಾರೆ. ಸೊ ಇದನ್ನೆಲ್ಲ ನಾವು ನೋಡ್ತಾ ನೋಡ್ತಾ ಕೃಷ್ಣ ಮಠದ ಒಳಗೆ ಹೋದೆವು. ತುಂಬ ರಶ್ ಇರಲಿಲ್ಲ ಮಠದ ಒಳಗೆ, ಅಂದರೆ ಜನರೆಲ್ಲ ಹೊರಗೆ ಅಲ್ಲಿ ಇಲ್ಲೆಲ್ಲ ನೋಡ್ತಾ ಇದ್ರು. ಮತ್ತು ಹಾಗೆ ಇದು ನನ್ನದೊಂದು ಲಾಸ್ಟ್ ಡೇ, ನಮ್ಮ ಪರ್ಯಾಯದ ಲಾಸ್ಟ್ ಡೇ ಕೃಷ್ಣ ದರ್ಶನ ಮಾಡಿ ಇಲ್ಲಿ ಒಂದು ವಿಡಿಯೋ ಮಾಡಲಿಕ್ಕೆ ನನಗೆ ಅವಕಾಶ ಸಿಕ್ಕಿದಾಯ್ತಾ. ಹಾಗೆ ಒಬ್ಬ ಹುಡುಗ ಸಹ ಇದೆ ನಮ್ಮ ಸ್ಟೂಡೆಂಟ್, ಅವನ ಹತ್ರ ಹೇಳಿದೆ ನಾನು ಒಂದು ವಿಡಿಯೋ ಮಾಡು ಮಾರಾಯ ಅಂತ ಹೇಳಿ. ಹಾಗೆ ಒಂದು ವಿಡಿಯೋ ಮತ್ತು ಒಂದು ಫೋಟೋ ತೆಗೆಸ್ಕೊಂಡೆ. ಕೃಷ್ಣನ ಸಾನ್ನಿಧ್ಯದ ಫೋಟೋ ಅಷ್ಟು ಕ್ಲಿಯರಾಗಿ ನನಗೆ ಇದೇ ಫಸ್ಟ್ ಟೈಮ್ ಮಾಡಲಿಕ್ಕೆ ಸಿಕ್ಕಿದ್ದು. ಹಾಗೆ ನಾವು ಕೃಷ್ಣ ಮಠದ ಒಳಗೆ ಹೋಗಿ ಉಂಟಲ್ಲ, ಇದೆಲ್ಲ ಡೆಕೋರೇಷನ್ ಎಲ್ಲ ನೋಡಿದೆವು. ಎಂಥ ಅದ್ಭುತ ಡೆಕೋರೇಷನ್ ಮಾಡಿದ್ದಾರೆ ಅಂತ ಹೇಳಿದರೆ ನಮಗೆ ನಮ್ಮ ಪುತ್ತಿಗೆ ಪರ್ಯಾಯದ ಆ ದಿವಸವನ್ನು ನಮಗೆ ನೋಡಲಿಕ್ಕೆ ಸಿಗಲಿಲ್ಲ, ನಾವು ಆ ಟೈಮಲ್ಲಿ ಇರಲಿಲ್ಲಲ್ಲ. ಬಟ್ ಇಲ್ಲಿ ಈ ಪರ್ಯಾಯದ ಡೆಕೋರೇಷನ್ಸ್ ಎಲ್ಲ ನೋಡಲಿಕ್ಕೆ ಸಿಕ್ಕಿತು ನಮಗೆ. ಮತ್ತು ನನ್ನ ಹಸ್ಬೆಂಡ್ ಇದ್ದಾರಲ್ಲ, ಅವರು ಇಡೀ ದಿವಸ ಕೃಷ್ಣ ಕೃಷ್ಣ ಅಂತ ಹೇಳಿ ಕೃಷ್ಣನ ಹಿಂದೆಯೇ ಹೋಗ್ತಾ ಇರ್ತಾರೆ. ಯಾವಾಗ ನೋಡಿದರೆ ಸಹ ಕೃಷ್ಣ ಮಠ ಅಂತ, ಅದು ಒಂದು ರೀತಿಯ ಕೃಷ್ಣ ಅಂದರೆ ಹಾಗೆ ಅಲ್ಲ, ಒಂದು ರೀತಿಯ ಆಕರ್ಷಣೆ ಅಲ್ವಾ. ನನಗೆ ಮತ್ತು ರಶ್ ಅಂತ ಹೇಳಿ ಹೆದರಿಕೆ ಆಗೋದು. ಅವ್ರು ಮತ್ತೆ ನನ್ನನ್ನು ಒತ್ತಾಯ ಮಾಡಿ ಕರ್ಕೊಂಡು ಹೋಗೋದು, ಎಂತ ಆಗೋದಿಲ್ಲ ಬಾಬಾ ಅಂತ. ಹಾಗೆ ಈಗ ರಶಲ್ಲಿ ಹೋಗಿ ಎಲ್ಲ ಅಭ್ಯಾಸ ಆಗಿದೆ. ಇಲ್ಲದೆ ನನಗೆ ಆವಾಗ ಸಹ ಹೆದರಿಕೆ, ನನಗೆ ಎಂಥ ಸಫಕೇಷನ್ ಆಗ್ತದೆ, ತಲೆ ತಿರುಗಿ ಬೀಳ್ತೇನೆ ಅಂತ ಹೇಳಿ. ಈಗ ಅವರೊಟ್ಟಿಗೆ ಹೋಗಿ ಹೋಗಿ ಸಾಧಾರಣ ಅಭ್ಯಾಸ ಆಗಿದೆ ಪೇಟೆ ತಿರುಗಲಿಕ್ಕೆ ಈ ಥರ ರಶಲ್ಲಿ ಎಲ್ಲ. ಹಾಗೆ ಇದೆಲ್ಲ ಒಂದು ನಮ್ಮ ಪುಣ್ಯ ಅಂತ ಹೇಳಬೇಕಾಯ್ತು. ಇಷ್ಟು ಚಂದ ನಮಗೆ ನೋಡಲಿಕ್ಕೆ ಸಿಗೋದು, ದೇವರ ಸಾನ್ನಿಧ್ಯ ಸಿಗೋದು, ಯಾವುದೋ ಜನ್ಮದಲ್ಲಿ ಒಂದು ಸಣ್ಣ ಪುಣ್ಯ ಮಾಡಿದ್ದೇನೆ ಕಾಣ್ತದೆ. ಇದು ದೇವರನ್ನು ನೋಡಿ ಅಂತೆ ಪಲ್ಲಕ್ಕಿಯಲ್ಲಿ ತಗೊಂಡು ಹೋಗಿ ರಥಕ್ಕೆ ಹತ್ತಿಸೋದು, ಸಪ್ತರಥೋತ್ಸವದ ದಿವಸದ ಫೋಟೋ. ಇದರಲ್ಲೆಲ್ಲ ನಾನು ನಿಮಗೆ ಮಿಕ್ಸ್ ಮಾಡಿ ಹಾಕಿದೆ ನನಗೆ ಸಿಕ್ಕಿದ ಹಾಗೆ. ಅಂದರೆ ಅಲ್ಲಲ್ಲಿ ಎಲ್ಲ ಉಂಟು ಫೋಟೋ ತೆಗೆದದು ಒಂದೊಂದು ಮೊಬೈಲಲ್ಲಿ ಎಲ್ಲ. ಹಾಗೆ ಎಂಥ ಖುಷಿ ಅಂತ ಹೇಳಿದೆ, ಮತ್ತು ಬೇಜಾರು ಸಶ್ಯಾನ. ಇನ್ನು ಕೃಷ್ಣ ಮಠಕ್ಕೆ ನಮಗೆ ಮೊದಲಿನ ಹಾಗೆ ಹೋಗ್ಲಿಕ್ಕೆ ಆಗ್ತದಾ ಇಲ್ವ ಅಂತ ಸಹ ಒಂದು ರೀತಿಯಲ್ಲಿ ಬೇಜಾರು. ಆಗ ನಮ್ಮದೇ ಮಠ ನಮಗೆ ಹೋಗಲಿಕ್ಕೆಲ್ಲ ಆಗ್ತಿತ್ತು, ಆದರೆ ಸಹ ಒಮ್ಮೊಮ್ಮೆ ರಶ್ ಇದ್ರೆಲ್ಲ ಆಗ್ತಿರ್ಲಿಲ್ಲ, ಹಿಂದೆ ಬರ್ತಿದ್ದೆವು ಯಾವಾಗಲೂ ಅಂತಲ್ಲ. ಆದರೆ ಏನೋ ಒಂಥರ ನಮ್ಮದೇ ಅಂತ ಹೇಳೋ ಒಂದು ಫ್ರೀಡಮ್ ಇತ್ತು ಮನಸ್ಸಲ್ಲಿ. ಇದು ಸ್ವರ್ಣ ಪಾರ್ಥಸಾರಥಿ ರಥ ಆಯಿತಾ, ಕೃಷ್ಣ ಮಠದ ಒಳಗೆ ಈ ಥರ ಶೋಕೇಸಲ್ಲಿ ಇಟ್ಟಿದ್ದಾರೆ. ನಮ್ಮ ಸ್ವಾಮೀಜಿಯವರು ಕೊಟ್ಟಂಥದ್ದು. ನನ್ನ ಗಂಡ ಮರುದಿವಸ ಬೆಳಿಗ್ಗೆ ಸಹ ಹೋಗಿದ್ದಾರೆ ಆಯಿತಾ. ಶಿರೂರು ಪೀಠಾಧಿಪತಿಗಳನ್ನು ಸರ್ವಜ್ಞ ಪೀಠದಲ್ಲಿ ಕೂತ್ಕೊಳ್ಳಿಸುವಂತಹ ಕ್ಷಣ ಇದು. ಅವರಿಗೆ ಸಹ ಇದೊಂದು ಅವಕಾಶ ಸಿಕ್ಕಿದ್ದು ಪುಣ್ಯ ಅಂತ ಹೇಳಬೇಕು, ಇದೆಲ್ಲ ನೋಡಲಿಕ್ಕೆಲ್ಲ. ಹಾಗೆ ಅದು ಸಹ ಎಲ್ಲ ವೀಡಿಯೋ ಮಾಡಿದ್ದಾರೆ. ತುಂಬ ರಶ್ ಇರ್ತದೆ ಒಳಗೆ, ಹೇಗೆ ವೀಡಿಯೋ ಮಾಡಿದರೂ ಗೊತ್ತಿಲ್ಲ ನನಗೆ ಸಹ. ನೋಡಿ ಎಷ್ಟು ಚಂದ. ಸರ್ವಜ್ಞ ಪೀಠ ಅಂತ ಹೇಳಿದರೆ ಅದು ಮಧ್ವಾಚಾರ್ಯರು ಕೂತ್ಕೊಂಡಂತಹ ಪೀಠ. ಹಾಗೆ ತುಂಬ ಸಾನ್ನಿಧ್ಯ ಉಂಟಲ್ಲಿ. ಮಧ್ವಾಚಾರ್ಯರು ಅಂತ ಹೇಳಿದರೆ ವಾಯುದೇವರ ಅಂಶ ಅವರು ಕೂಡ. ಈಗ ಹನುಮ ಭೀಮ ಮಧ್ವ ಅಂತವೇ ಹೇಳೋದು, ಹಾಗೆ ತುಂಬ ಪವರ್ಫುಲ್. ಹಾಗಾಗಿ ಆ ಪೀಠದಲ್ಲಿ ಎಲ್ಲ ಯತಿಗಳನ್ನು ಕೂಡ ಕೂತ್ಕೊಳ್ಳಿಸ್ತಾರೆ. ಆ ಪೀಠದಲ್ಲಿ ಕೂತ್ಕೊಂಡು ಯತಿಗಳ ಕೈಯಿಂದ ಮಂತ್ರಾಕ್ಷತೆ ತಗೊಳ್ಳುವಂತಹ ಒಂದು ಭಾಗ್ಯ ಸಹ ನಮಗೆ ಸಿಕ್ಕಿದೆ ಆಯಿತು. ಅದನ್ನು ಸಹ ಬಿಡಲಿಲ್ಲ ನಾವು. ಯಾರೋ ಹೇಳಿದರು ಸರ್ವಜ್ಞ ಪೀಠದಲ್ಲಿ ಕೂತ್ಕೊಂಡು ಸ್ವಾಮೀಜಿ ಮಂತ್ರಾಕ್ಷತೆ ಕೊಡ್ತಾರೆ, ಅದನ್ನು ಸಹ ತಗೊಳ್ಳಿ ಅಂತ. ಸೊ ಅದು ಸಹ ಎಲ್ಲ ಆಯಿತು. ಅಂದರೆ ನಮ್ಮ ಪುತ್ತಿಗೆ ಸ್ವಾಮೀಜಿಯವರು ಸರ್ವಜ್ಞ ಪೀಠದಲ್ಲಿ ಕೊನೆಗೆ ಎಲ್ಲರಿಗೆ ಸಹ ಮಂತ್ರಾಕ್ಷತೆ ಕೊಡ್ತಾರೆ, ಅವರು ಪೀಠ ಬಿಡುವಂತಹ ಹೊತ್ತಿಗೆ. ಹಾಗೆ ಅಲ್ಲಿ ಸಹ ನಾವು ರಶಲ್ಲಿ ಹೋಗಿ ಮಂತ್ರಾಕ್ಷತೆ ಎಲ್ಲ ತಗೊಂಡೆವಾಯ್ತಾ. ಅಂತೂ ಸೊ ಎಂತ ಗೊತ್ತುಂಟಾ, ನಾನಿವತ್ತೊಂದು ಈ ಗೋಪಿನಾಮದ ಬಗ್ಗೆ ನಿಮ್ಮ ಜೊತೆಗೆ ಶೇರ್ ಮಾಡುವಂತ ಹೇಳಿ ವಿಡಿಯೋ ಮಾಡಲಿಕ್ಕೆ ಹೊರಟದು. ಟಪ ಅಂತ ಒಂದೊಂದೇ ನೆನಪಾಗ್ತಾ ಹೋಯಿತು. ಹಾಗೆ ನಮ್ಮ ಪರ್ಯಾಯೋತ್ಸವದ್ದು, ಬ್ರಹ್ಮೋತ್ಸವದ್ದು, ಬ್ರಹ್ಮ ರಥೋತ್ಸವ, ಮತ್ತು ನಮ್ಮ ಪುತ್ತಿಗೆ ಪರ್ಯಾಯೋತ್ಸವದ್ದು ಎಂಡಿಂಗ್ ಸೀನ್ ಎಲ್ಲ ನಿಮ್ಮ ಜೊತೆಗೆ ಶೇರ್ ಮಾಡೋ ಹಾಗಾಯಿತು. ಸೊ ಇದೆಲ್ಲ ನಿಮಗೆ ಖಂಡಿತ ಇಷ್ಟ ಆಗ್ತದೆ ಅಂತ ನನಗೆ ಗೊತ್ತುಂಟು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಸ್ಟೇ ಹ್ಯಾಪಿ, ಹೆಲ್ದಿ ಆ್ಯಂಡ್ ಫಿಟ್. ಜೈ ಶ್ರೀಕೃಷ್ಣ, ಜೈ ಮುಖ್ಯ ಪ್ರಾಣ.